ಡಿಸೆಂಬರ್ 2ರಂದು ಪಾವಗಡ ಪಟ್ಟಣದಲ್ಲಿರುವ ಜ್ಞಾನಬೋಧಿನಿ ಶಾಲೆಯ ವಿದ್ಯಾರ್ಥಿಗಳಿಂದ ಆರೋಗ್ಯ ಜಾಗೃತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಆರೋಗ್ಯವೇ ಮಹಾಭಾಗ್ಯವೆಂಬ ನಾಣ್ಣುಡಿಯಂತೆ ಸಾರ್ವಜನಿಕರಿಗೆ ಆರೋಗ್ಯ ವಿಚಾರವನ್ನು ಮೆರವಣಿಗೆ ಮೂಲಕ ತಿಳಿಸಲಾಯಿತು. ಪಾವಗಡದ ಪ್ರಮುಖ ರಸ್ತೆಯಲ್ಲಿ ಘೋಷಣೆ ಕೂಗುವ ಮೂಲಕ ಮೆರವಣಿಗೆ ಮಾಡಲಾಯಿತು. ಸರಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಜ್ಞಾನಬೋಧಿನಿ ಶಾಲೆಯ ವಿದ್ಯಾರ್ಥಿಗಳಿಂದ ಹಣ್ಣು ಹಂಪಲು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜ್ಞಾನಬೋಧಿನಿ ಶಾಲೆಯ ಕಾರ್ಯದರ್ಶಿ ಡಾಕ್ಟರ್ KS ಅನಿಲ್ ಕುಮಾರ್, ಜ್ಞಾನಬೋಧಿನಿ ಶಾಲೆಯ ಮುಖ್ಯ ಶಿಕ್ಷಕಿ ಸಂಧ್ಯಾರಾಣಿ, ಜ್ಞಾನಬೋಧಿನಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ನಂದೀಶ್ ನಾಯಕ್, ಪಾವಗಡ.